ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಕ್ರಿಸ್ಮಸ್ ಸಂದೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಪ್ರಪಂಚದಾದ್ಯಂತ ಇರುವ ಕ್ರಿಸ್ತ ಬಾಂಧವರು ಬಹಳಷ್ಟು ಸಂಭ್ರಮ ಸಡಗರದಿಂದ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಜೊತೆಗೆ ಕ್ರಿಸ್ತನ ಸಂದೇಶ ಇರ್ಬೋದು, ಕ್ರಿಸ್ತ ಹುಟ್ಟಿ ಬಂದಂಥ ಮಹತ್ವ ಇರ್ಬೋದು, ಈ ದಿನವನ್ನು ಬಹಳಷ್ಟು ಖುಷಿಯಿಂದ ಸಂಭ್ರಮ ಸಡಗರದಿಂದ ಇಡೀ ಪ್ರಪಂಚದಾದ್ಯಂತ ಇರುವ ಕ್ರಿಸ್ತ ಬಾಂಧವರು ಆಚರಣೆ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ನಮ್ಮ ಸುತ್ತಮುತ್ತಲಿರುವಂಥ ಕ್ರಿಸ್ತ ಬಾಂಧವರ ಆ ಸಂಭ್ರಮ ಸಡಗರವನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳುತ್ತೇವೆ. ಭಾರತ ದೇಶದಲ್ಲಿ ಇಂದಿನ ದಿನ ಕ್ರಿಸ್ತ ಬಾಂಧವರ ಸಂಭ್ರಮ ಸಡಗರದ ಜೊತೆಯಲ್ಲಿ ಈ ದಿನದ ಮಹತ್ವ ಏನು ಅನ್ನುವಂಥ ಕುತೂಹಲ ಇತರ ಸಮಾಜದ ಬಾಂಧವರಿಗಿರ್ತದೆ. ಹಾಗಾಗಿ ಆ ಕುತೂಹಲಕ್ಕೆ ಇವತ್ತು ಸ್ಪಂದನ ವಾಹಿನಿಯಲ್ಲಿ ಈ ದಿನದ ವಿಶೇಷತೆ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ. ನಾವಿವತ್ತು ಮಂಗಳೂರಿನ ಧರ್ಮ ಪ್ರಾಂತ್ಯ ಇದೆ. ಆ ಧರ್ಮ ಪ್ರಾಂತ್ಯದಲ್ಲಿ ಅಧಿಕೃತವಾದಂಥ ಒಂದು ಸಮಾಜ ಸೇವಾ ಸಂಸ್ಥೆ ಇದೆ. ಮಂಗಳೂರು ಧರ್ಮ ಪ್ರಾಂತ್ಯದ ಅಧೀನದಲ್ಲಿ ಬಹಳಷ್ಟು ಸಮಾಜ ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ಮಂಗಳೂರು ಭಾಗದ ಜನರಿಗಲ್ಲದೆ ಬೇರೆ ಬೇರೆ ಭಾಗಗಳಿಂದ ಆಶ್ರಯವನ್ನು ಕೇಳ್ಕೊಂಡು ಬಂದಂಥ ಒಂದಷ್ಟು ನಿರ್ಗತಿಕರಿರ್ಬೋದು, ನಿರಾಶ್ರಿತರಿರ್ಬೋದು, ಎಲ್ಲರನ್ನೂ ಕೂಡ ಬಹಳಷ್ಟು ಸಾಕಿ ಸಲಹಿ ನಮ್ಮ ಸಮಾಜಕ್ಕೆ ಶಕ್ತಿಯಾಗಿ ನಿಂತಂಥ ಈ ಸಂಸ್ಥೆಯ ಫಾದರ್ ವಿನ್ಸೆಂಟ್ ಡಿಸೋಜ ಅವರಿದ್ದಾರೆ. ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಯಶಸ್ವಿ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ಅನ್ನುವಂಥದ್ದು ಮನೆ ಮಾಡಿದೆ. ಬನ್ನಿ ನೇರವಾಗಿ ಫಾದರ್ ಜೊತೆಗೆ ಒಂದಷ್ಟು ಮಾತುಕತೆಗಳನ್ನು ನಡೆಸೋಣ. ಇವತ್ತಿನ ಈ ಸಂಭ್ರಮ ಸಡಗರ ಅನ್ನುವಂಥದ್ದು ಹೇಗಿದೆ, ಈ ದಿನದ ಮಹತ್ವ ಇರ್ಬೋದು, ಜೊತೆಗೆ ಈ ಹಬ್ಬದ ಹಿನ್ನೆಲೆಗಳ ಬಗ್ಗೆ ಮಾತನಾಡೋಣ. ಮೊದಲದಾಗಿ ಫಾದರ್ ವಿನ್ಸೆಂಟ್ ಡಿಸೋಜ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಲ್ಲಿ ಬಂದಾಗಲೇ ಬಹಳಷ್ಟು ನಗುಮುಖದಿಂದ ನಮ್ಮನ್ನು ಸ್ವಾಗತ ಮಾಡಿದರು. ಮೊದಲನೇದಾಗಿ ನಿಮಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಮೊದಲ ಮಾತು ಫಾದರ್ ಏನು ಹೇಳ್ತಾರೆ ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಅಂತ? ನನಗೆ ಸ್ವಾಗತ ನೀಡಿದ ಸ್ಪಂದನ ವಾಹಿನಿಯ ಮುಖ್ಯಸ್ಥರಿಗೆ, ಸಿಬ್ಬಂದಿ ಮಹನೀಯರಿಗೆ, ಸಿಬ್ಬಂದಿ ವರ್ಗದ ಸದಸ್ಯರಿಗೆ ನನ್ನ ಧನ್ಯವಾದ, ವಂದನೆಗಳು ಸರ್. ನನ್ನ ಸಂದೇಶವನ್ನು ವೀಕ್ಷಿಸುತ್ತಿರುವ ಸರ್ವ ಶ್ರೋತೃ ವರ್ಗಕ್ಕೆ ನಮ್ಮ ದೇವಪುತ್ರ ಯೇಸು ಜನನದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಓಕೆ, ಬಹಳಷ್ಟು ಖುಷಿಯಿಂದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಕೊಟ್ರು. ಒಂದು ವಿಚಾರ ಅಂತ ಬಂದಾಗ, ಕ್ರಿಸ್ಮಸ್ ಹಬ್ಬ ಬಂದಾಗ ಚರ್ಚುಗಳಲ್ಲಿರ್ಬೋದು ಅಥವಾ ಚರ್ಚುಗಳ ಅಧೀನದಲ್ಲಿ ಒಂದಷ್ಟು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತದೆ. ಈ ಸಮಾಜದ ಒಳಿತಿಗಾಗಿ ಶಾಂತಿ, ಅಭಿವೃದ್ಧಿ ಅನ್ನುವಂಥ ಆ ಮಂತ್ರವನ್ನು ಹಿಡ್ಕೊಂಡು ಇವತ್ತು ಸಮಾಜದಲ್ಲಿ ಕೆಲಸ ಮಾಡುವಂಥ ಸಂಸ್ಥೆಗಳು ಬಹಳಷ್ಟಿದೆ. ಈ ಸಂಭ್ರಮ ಸಡಗರದಲ್ಲಿ ಅವರೆಲ್ಲರೂ ಕೂಡ ಜೊತೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾನು ಕೇಳಬೇಕು, ಈ ಕ್ರಿಸ್ಮಸ್ ಹಬ್ಬ ಅಂತ ಬಂದಾಗ ಅದರ ಹಿನ್ನೆಲೆಗಳ ಬಗ್ಗೆ ಮಾತನಾಡೋದಾದರೆ ಯಾಕಾಗಿ ಈ ಹಬ್ಬ, ಜೊತೆಗೆ ಈ ಹಬ್ಬದ ಹಿನ್ನೆಲೆ ಏನು ಅಂತ? ಪ್ರಿಯ ವೀಕ್ಷಕರೇ, ಈ ಹಬ್ಬದ ಮಹತ್ವ ದೇವಪುತ್ರ ಯೇಸು ಕ್ರಿಸ್ತರು ಮನುಷ್ಯರಾಗಿ ಭೂಮಿಗೆ ಬರುವುದು, ಮನುಷ್ಯರಾಗಿ ಜೀವಿಸುವುದು. ಅನಾದಿ ಕಾಲದಿಂದ ನಾವೆಲ್ಲರೂ ದೇವರಲ್ಲಿ ನಂಬಿಕೆ ಇಡುವ ಭಕ್ತ ವೃಂದ ಒಂದು ನಂಬುವ ಸತ್ಯ ಏನಂದರೆ, ಎಲ್ಲ ವಸ್ತುಗಳನ್ನು, ಸರ್ವ ಜೀವಿಗಳನ್ನು ಭಗವಂತ ಸೃಷ್ಟಿ ಮಾಡಿದ ಅಂತ. ಈಗ ಸರ್ವ ಜೀವಿಗಳಂದರೆ ಕೇವಲ ಮನುಷ್ಯರು ಮಾತ್ರವಲ್ಲ, ಈ ಭೂಲೋಕದಲ್ಲಿ, ಈ ಭೂಮಿಯಲ್ಲಿರುವ ಸರ್ವ ಜೀವ ವೈವಿಧ್ಯತೆ ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ ಭಗವಂತ ತನ್ನ ಮಾತಿನ ಮುಖಾಂತರ, ತನ್ನ ಶಬ್ದದ ಮುಖಾಂತರ, ಅನಂತ ಶಬ್ದ ಅಷ್ಟು ಪ್ರಬಲವಾದದ್ದು. ಸಂತ ಯೋಹನ ಶುಭವಾರ್ತೆಯ ಮುನ್ನುಡಿಯಲ್ಲಿ ಆರಂಭದಲ್ಲಿ ಹೀಗೆ ಎನ್ನುತ್ತಾನೆ, ಆರಂಭದಲ್ಲಿ ದೇವರ ವಾಕ್ಯವಿತ್ತು, ಆ ವಾಕ್ಯ ದೇವರ ಜೊತೆಗಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ದೇವರೇ ಮನುಷ್ಯರಾಗಿ ಭೂಮಿಗೆ ಬಂದರು ಅಂತ. ಆ ಹಬ್ಬ ಕ್ರಿಸ್ಮಸ್ ಹಬ್ಬ. ದೇವರು ಸರ್ವವನ್ನು ಸೃಷ್ಟಿ ಮಾಡಿದ ದೇವರು ಒಂದು ಸಮಯ ಪ್ರಾಪ್ತವಾಗುವಾಗ ಸಮಯದ ಪರಿಪೂರ್ಣ ಒಂದು ಶುಭ ಸಂದೇಶವನ್ನು ಕೊಡಲು ಆ ದೇವರೇ ಭೂಮಿಯಲ್ಲಿ ಬರುವುದು, ಮನುಷ್ಯರಾಗಿ ಬರುವುದು. ಅದು ಈ ಹಬ್ಬದ ಒಂದು ವೈಶಿಷ್ಟ್ಯತೆ. ಈ ಹಬ್ಬದ ಹಿನ್ನೆಲೆ ಏನಂದರೆ, ಹಲವಾರು ಶತಮಾನಗಳಿಂದ ಯಹೂದ್ಯ ಸಮಾಜದ ಜನರು ಅವರ ಸಾಮ್ರಾಜ್ಯಕ್ಕೆ
ಅವರ ಪ್ರಜೆಗಳಿಗೆ ಆಳ್ವಿಕೆ ಮಾಡಲು ಒಂದು ಒಳ್ಳೆಯ ರಾಜನನ್ನು ಆಶಿಸ್ತಿದ್ರು. ಅವರ ವಿಮೋಚಕನಾಗಿ ಅವರು ಬೇರೆ ರಾಜ್ಯರ ಕೈಯಡಿಯಲ್ಲಿ ಇರಬಾರ್ದಂತ. ಅಂದರೆ ಅವರ ಯಹೂದ್ಯ ಸಮಾಜದ ಒಂದು ಯುದ್ಧದ ಹಿನ್ನೆಲೆಯಲ್ಲಿ ಅವರಿಗೆ ಶಾಂತಿ ಸಮಾಧಾನ ಇದ್ದಿಲ್ಲ. ಪ್ರತಿ ಸಲ ಒಂದಲ್ಲೊಂದು ರಾಜ ಅವರ ಮೇಲೆ ಆಕ್ರಮಣ ಮಾಡ್ತಿದ್ದ. ಆದ್ದರಿಂದ ಇಂಥ ಸಮಯದಲ್ಲಿ ಅವರಿಗೆ ಒಬ್ಬ ವಿಮೋಚಕ ಬೇಕಿತ್ತು, ಸ್ವಾತಂತ್ರ್ಯ ಕೊಡುವ ಒಬ್ಬ ರಾಜ್ಯ. ಆವಾಗ ಎಷ್ಟೋ ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿ, ಬೇರೆ ಬೇರೆ ಪ್ರವಾದಿಗಳು ಒಂದು ವಿಚಾರವನ್ನು ಅವರಿಗೆ ತಿಳಿಸ್ತಾರೆ. ಏನೆಂದರೆ, ನೀವು ಹೆದರಬೇಡಿ, ನಿಮಗೆ ಒಬ್ಬ ರಾಜ ಬರುತ್ತಾರೆ. ಆ ರಾಜ ನಿಮ್ಮನ್ನು ಎಲ್ಲ ಬಂಧನದಿಂದ ಬಿಡುಗಡೆ ಮಾಡುವವರಂತ. ಆ ಬಿಡುಗಡೆ ಕೊಡುವ ರಾಜ್ಯ ಶಕ್ತಿಭರಿತ ಯುದ್ಧ ಮಾಡುವ ರಾಜ್ಯ ಅಂತ ಅವರು ಅನ್ನಿಸ್ತಿದ್ರು. ಆದರೆ ಈ ದೇವರು ಭೂಮಿಗೆ ಅವತಾರ ತಾಳಿ ಬರುವಾಗ, ಮನುಷ್ಯರಾಗಿ ಬರುವಾಗ, ಆ ಪ್ರಭು ಯೇಸು ಬಾಲ್ಯತನದಿಂದ ಶಿಲುಬೆಯೇರುವ ತನಕ ಅವರ ರಾಜತನ, ಅವರ ರಾಜಮನೆತನ, ಅವರ ಆಳ್ವಿಕೆ ಅದು ವಿಭಿನ್ನವಾದಂಥವರ ಬೇರೆ ಬೇರೆ ಸಾಮರ್ಥ್ಯಗಳ ಮುಖಾಂತರ, ಅವರ ಆಶ್ಚರ್ಯಗಳನ್ನು ಮಾಡುವುದರ ಮುಖಾಂತರ, ಬೇರೆ ಬೇರೆ ಕೆಲಸಗಳನ್ನು ಮಾಡುವುದರ ಮುಖಾಂತರ ಅವರು ತೋರಿಸಿಕೊಡ್ತಾರೆ. ಅವರೊಬ್ಬ ಬಡವರ ರಾಜ, ಅವರೊಬ್ಬ ದೀನ ದಲಿತರ ರಾಜ, ಅವರೊಬ್ಬ ಪಾಪ ವಿಮೋಚನೆಗೊಳಿಸುವ ರಾಜ, ಅವರೊಬ್ಬ ಸಮಾಧಾನ ಕೊಡುವ ರಾಜ, ಅವರೊಬ್ಬ ಎಲ್ಲ ಮೌಲ್ಯಗಳ ಪ್ರತಿಪಾದಕ, ಸತ್ಯ, ಶಾಂತಿ, ಅಹಿಂಸೆ, ಒಂದು ಒಳ್ಳೆಯ ಜೀವನವನ್ನು ನಡೆಸಲು ದಾರಿ ತೋರಿಸುವ ಒಬ್ಬ ಮಾರ್ಗದರ್ಶಕ ಅಂತ ಪ್ರಭು ಯೇಸು ಹೇಳಿಕೊಡ್ತಾರೆ. ಅಂದರೆ ಆ ದೇವರು, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ದೇವರು ನಮ್ಮ ಜೊತೆಗೆ ಬರುವುದು, ಭೂಮಿಯಲ್ಲಿ ಬಂದು ನಮ್ಮ ಜೊತೆಗೆ ಜೀವಿಸುವುದು, ನಮ್ಮ ಮಾನವತೆಯನ್ನು, ನಮ್ಮ ಮಾನವೀಯ ಒಂದು ವ್ಯಕ್ತಿತ್ವವನ್ನು ಅದು ಮೇಲ್ದರ್ಜೆಗೆ ಏರಿಸುವುದು. ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಕೇಳ್ತೇವೆ. ನಮ್ಮ ಸನಾತನ ಧರ್ಮದ ಭಾಳ ಒಳ್ಳೆಯ ಒಂದು ವಾಕ್ಯ. ನನಗೆ ಅದು ಭಾಳಷ್ಟು ಖುಷಿ ಪಡುವ ಒಂದು ವಾಕ್ಯ. ನಾವೇ ದೇವರಲ್ಲದಿದ್ದರೂ ನಮ್ಮ ಒಂದು ನಂಬಿಕೆಯಲ್ಲಿ ನಾವು ದೇವರ ಸಮಾನ. ದೇವರಲ್ಲಿ ಏನೆಲ್ಲ ಒಳ್ಳೆಯ ಒಂದು, ದೇವರಲ್ಲಿರುವ ಒಳ್ಳೆಯ ಗುಣಗಳು, ದೇವರಲ್ಲಿರುವ ಎಲ್ಲ ದೈವತ್ವ ನಮಗೆ ಯೇಸು ಸ್ವಾಮಿ ಅವರು ಮನುಷ್ಯರಾಗಿ ಬಂದ ನಂತರ ನಮಗೆ ಕೊಡುವುದು. ಆದ್ದರಿಂದ ಈ ಹಬ್ಬದ ಹಿನ್ನೆಲೆ ಒಂದು ಭಾಳ ಒಳ್ಳೆಯ ಹಿನ್ನೆಲೆ. ಅವರ ರಾಜತನದಲ್ಲಿ ಅವರ ಪ್ರಜೆಗಳು ಯಾರೆಂದರೆ ಎಲ್ಲ ದೀನದಲಿತರು, ನಿರ್ಗತಿಕರು, ಬಡವರು. ಆದ್ದರಿಂದ ಅವರ ಗೋದಲಿ, ಅವರು ಜನಿಸಿದ ಗೋದಲಿ, ಅವರ ನಿವೇಶನ ಅದೊಂದು ವಿಶಿಷ್ಟ ಗೋದಲಿ. ನಮ್ಮ ಮನೆತನಕ್ಕೆ, ನಮ್ಮ ಮನೆಗಳಿಗೆ, ನಿವೇಶನಕ್ಕೆ ಮತ್ತು ಅವರ ಜನ್ಮಸ್ಥಳಕ್ಕೆ ತುಂಬ ಅಜಗಜಾಂತರ ವ್ಯತ್ಯಾಸ. ಅಂದರೆ ಅವರ ಪ್ರಜೆಗಳು ಯಾರೆಂದರೆ ಬಡವರು, ದೀನದಲಿತರು, ನಿರ್ಗತಿಕರು. ಅಂದರೆ ಪ್ರತಿಯೊಬ್ಬ ಮನುಷ್ಯರಲ್ಲಿ ಸಮಾನತೆ ಹುಟ್ಟುಹಾಕಲು ಮತ್ತು ಎಲ್ಲ ಮನುಷ್ಯರು ದೇವರ ಪ್ರತಿಸ್ವರೂಪಿ ಅಂತ ಹೇಳಿಕೊಡಲು ಅವರು ಮನುಷ್ಯರಾಗಿ ಜೀವಿಸಿದರು. ಈ ಹಬ್ಬದ ಹಿನ್ನೆಲೆ ಇದು ಸರ್, ವಿಶಿಷ್ಟತೆ. ಈ ನಡುವೆ ಒಂದು ಕುತೂಹಲ ಅನ್ನುವಂಥದ್ದಾಗ್ತದೆ. ಕ್ರಿಸ್ತನ ಜನನವನ್ನು ಬಹಳಷ್ಟು ಸಂಭ್ರಮದಿಂದ ನಾವೆಲ್ಲ ಸ್ವಾಗತ ಮಾಡುವವರು. ಇಡೀ ಪ್ರಪಂಚದಾದ್ಯಂತ ಆ ಜನನದ ಕಾಲ ಹೇಗಿತ್ತು, ಜೊತೆಗೆ ಆ ಪರಿಸರ ಹೇಗಿತ್ತು ಅನ್ನೋದನ್ನು ನಾವು ಕ್ರಿಬ್ಗಳ ಮೂಲಕ ಅಥವಾ ಗೋದಲಿಯ ಮೂಲಕ ಕಂಡುಕೊಳ್ತೇವೆ. ಆದರೆ ಆ ಪರಿಸ್ಥಿತಿಯ ಬಗ್ಗೆ ತಾವೆಲ್ಲ ಬೋಧನೆ ಮಾಡುವಾಗ ಅಥವಾ ಆ ದಿನದ ಮಹತ್ವವನ್ನು ಹೇಳುವಾಗ ಅಂದಿನ ಪರಿಸ್ಥಿತಿಯ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳ್ತೀರಾ? ಸೊ ನಮಗೆ ಅದನ್ನು ಹೇಳ್ಬೋದಾ, ಆ ಪರಿಸ್ಥಿತಿ ಹೇಗಿತ್ತು ಕ್ರಿಸ್ತನ ಜನನ ಆಗುವಂಥ ಸಂದರ್ಭದಲ್ಲಿ ಅಂತ? ಆ ಸಮಯದಲ್ಲಿ ಅಲ್ಲಿ ಅಸಮಾನತೆ ಇತ್ತು. ಅಲ್ಲಿ ರಾಜರು, ಯಾಜಕರು, ಆಳುವಂಥವರು, ಆರ್ಥಿಕ ಸಬಲೀಕರಣದಲ್ಲಿದ್ದವರು, ವರ್ತಕರು, ಅವರೆಲ್ಲ ಇನ್ನೂ ಹೆಚ್ಚು ವಸೂಲಿ ಮಾಡಿ ನಿರ್ಗತಿಕರನ್ನು, ಬಡವರನ್ನು ಶೋಷಣೆ ಮಾಡ್ತಿದ್ರು. ದೌರ್ಜನ್ಯ ತಾಂಡವಾಡ್ತಿತ್ತು. ಅನ್ಯಾಯ ಹೆಚ್ಚಾಗಿ ಅಲ್ಲಿ ಆಕ್ರಮಣ ಮಾಡಲಾಗಿತ್ತು. ಬಡವರು, ಸ್ತ್ರೀಯರು, ಮಹಿಳೆಯರು, ದಾರಿದ್ರ್ಯವುಳ್ಳವರು, ಸುಂಕ ವಸೂಲಿಗಾರರು, ವೈಶ್ಯರು, ಶೂದ್ರರು, ನಿರ್ಗತಿಕರು, ಅವರಿಗೆಲ್ಲ ಒಂದು ಸ್ಥಾನಮಾನ ಅಲ್ಲಿ ಇದ್ದಿಲ್ಲ. ಅಲ್ಲಿ ಹೆಚ್ಚು ಶ್ರೀಮಂತರು ತನ್ನ ಶ್ರೀಮಂತಿಕೆಯಿಂದ ಮತ್ತು ಹೆಚ್ಚು ಆಳುವವರು, ರಾಜರು ತನ್ನ ಪರಿವಾರದೊಟ್ಟಿಗೆ ಅವರ ಸಂಪತ್ತನ್ನು ಮಾತ್ರ ಕ್ರೋಢೀಕರಿಸುವುದರ ವಿಚಾರದಲ್ಲಿ ಮಗ್ನರಾಗಿದ್ದರು. ಅದರ ಮುಂದೆ ಯೇಸು ಬರುವ ಜನನದ ಸ್ವಲ್ಪ ವರ್ಷಗಳ ಹಿಂದೆ ಅನಾದಿ ಕಾಲದಿಂದಲೂ ರಾಜರ ಆಳ್ವಿಕೆ ಇತ್ತು. ಅಂದರೆ ಅವರಿಗೆ ಸ್ಥಿರವಾದ ಒಂದು ರಾಜಮನೆತನ ಇದ್ದಿಲ್ಲ. ಬೇರೆ ಬೇರೆ ರಾಜರು ಅವರ ಮೇಲೆ ಆಕ್ರಮಣ ಮಾಡಿ ಯುಗಕ್ಕೆ ಅಲ್ಲಿ ಯುದ್ಧ ಆಗ್ತಿತ್ತು. ಹೆಚ್ಚಾಗಿ ಈ ಯಹೂದ್ಯ ಸಮಾಜದವರು
ಪರಾಕಿಯ ರಾಜರ ವಶದಲ್ಲಿದ್ದರು. ಪರಾಕಿಯರ ಆಳ್ವಿಕೆಯೇ ಅವರಿಗೆ ಯಾವಾಗಲೂ ಒಂದು ಅನುಭವ ಆಗುವ ಒಂದು ಕಹಿ ಬುತ್ತಿಯಾಗಿತ್ತು. ಆದ್ದರಿಂದ ಪ್ರಭು ಯೇಸು ಬರುವಾಗ ಎಲ್ಲರಿಗೆ ಒಂದು ಒಂದು ಯೋಚನೆ, ಒಂದು ಆಶಾಕಾಂಕ್ಷೆ ಇತ್ತ, ಸಮಾಧಾನ ಬೇಕು. ಯಾವಾಗಲೂ ನಾವು ಪರರಾಜ್ಯರ ಪರಾಕಿ ಆಳ್ವಿಕೆಯಲ್ಲಿದ್ದೇವೆ, ನಾವು ಗುಲಾಮರು, ನಮಗೆ ನಮ್ಮ ಮನೆತನ ಬೇಕು, ನಮಗೆ ಜೆರೂಸಲೆಮ್ ಬೇಕು, ನಮಗೆ ಇಸ್ರೇಲ್ ಎಂಬ ರಾಜರು, ಸ್ವಂತ ರಾಜರು ಬೇಕು, ಮತ್ತು ಇಸ್ರೇಲ್ ನಮ್ಮ ಸಂಪತ್ತಿನ ದೇಶ ಬೇಕು, ನಾವು ಗುಲಾಮರಾಗಿದ್ದೇವೆ. ಹಾಗೆ ಅಂಥ ಆಶೆ ಇರುವಾಗ ಪ್ರಭು ಯೇಸು ಗೋದಲಿಯಲ್ಲಿ ಜನಿಸ್ತಾರೆ. ಮಾತ್ರವಲ್ಲ, ಎಲ್ಲ ವಿಶ್ವ ಭೂಮಂಡಲವನ್ನೇ ತನ್ನ ಆ ಸಾನ್ನಿಧ್ಯಕ್ಕೆ ತರುತ್ತಾರೆ, ಹತ್ತಿರಕ್ಕೆ ತರುತ್ತಾರೆ. ಅವರು ಜನ್ಮ ಪಡೆದ ಸ್ಥಳದ ಸುತ್ತುವರಿದ ಸುತ್ತಮುತ್ತಲ ಪ್ರದೇಶ ನಾವು ನೋಡಿದರೆ ಎಲ್ಲ ವೈವಿಧ್ಯತೆ ಇರುವ ಪ್ರದೇಶ, ಎಲ್ಲ ಜೀವಿಗಳು ಜೊತೆ ಸೇರುವ ಪ್ರದೇಶ. ಅಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳಲ್ಲಿ ಒಂದು ಸೌಹಾರ್ದತೆ ಮೂಡಿ ಬರುವುದು. ಆದ್ದರಿಂದ ಗೋದಲಿಯ ಹಿನ್ನೆಲೆ ಆ ದೇವರು ಎಲ್ಲರನ್ನು ಸೃಷ್ಟಿ ಮಾಡಿದವರು. ಕೇವಲ ಈ ಭೂಮಿಯ ಸಂಪತ್ತು ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳು ಬದುಕಬೇಕು. ಆದ್ದರಿಂದ ಗೋದಲಿ ಹತ್ತಿರ ಆ ಸನ್ನಿವೇಶ ನಮಗೆ ನೋಡಿದರೆ ಗೊತ್ತಾಗ್ತದೆ, ಅಲ್ಲಿ ಒಂದು ಸಮಾನತೆ ಇರುವುದು. ಅಲ್ಲಿ ಬೇರೆ ಬೇರೆ ರೀತಿಯ ಪಕ್ಷಿಗಳು, ಕ್ರಿಮಿಕೀಟಗಳು, ಮರಗಿಡಗಳು, ನೀರು, ಮಣ್ಣು, ಭೂಮಿ, ಆಕಾಶ ಎಲ್ಲ ಒಂದು ದಿಕ್ಕಿನಲ್ಲಿ ಬಂದು ಆ ದೇವಪುತ್ರನಿಗೆ ಆರಾಧನೆ ಮಾಡುವಂತೆ ಭಾಸವಾಗ್ತದೆ. ಅಂದ ಮೇಲೆ ನಮ್ಮ ಪ್ರಭು ಯೇಸು ದೇವಪುತ್ರ ಮನುಷ್ಯರಾಗಿ ಬಂದವರು. ಆ ದೇವರು, ನಾವು ನಂಬಿಕೆ ಇಟ್ಟ ದೇವರು ನಮ್ಮೆಲ್ಲರ ದೇವರು. ನಾವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ನಾವು ಪೂಜೆ ವಿಧಿವಿಧಾನದ ಮುಖಾಂತರ ಭಗವಂತನನ್ನು ಪೂಜೆ ಮಾಡ್ಬೋದು. ಆದರೆ ನಾವೆಲ್ಲರೂ ಪೂಜೆ ಮಾಡುವ ವಿಧಾನಗಳು, ನಂಬಿಕೆ, ನಮ್ಮ ಸಂಸ್ಕೃತಿ ಬೇರೆ ಬೇರೆ ಇದ್ದರೂ ನಾವೆಲ್ಲರೂ ಒಂದೇ ದಿಕ್ಕಿನಲ್ಲಿ ಎಲ್ಲ ಸರ್ವ ಜೀವಿಗಳ ಜೊತೆಗೆ ಆ ದೇವರನ್ನು ಆರಾಧಿಸಬೇಕು ಎಂಬ ಒಂದು ಒಳ್ಳೆಯ ಸಂದೇಶ ಈ ಗೋದಲಿಯಲ್ಲಿ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಉಂಟು. ಕ್ರಿಸ್ತನ ಜನನ ಇರ್ಬೋದು, ಜೊತೆಗೆ ಆ ಕ್ರಿಸ್ತ ತನ್ನ ಜೀವಿತಾವಧಿಯಲ್ಲಿ ಮಾಡಿದಂಥ ಒಂದೊಂದು ಕ್ಷಣಗಳಿರ್ಬೋದು ಅಥವಾ ಸಂದರ್ಭಗಳಿರ್ಬೋದು, ಪವಾಡದ ರೀತಿಯಲ್ಲಿ ಜನರನ್ನು ಆಕರ್ಷಣೆ ಮಾಡಿದೆ. ಜೊತೆಗೆ ಅಲ್ಲಿರುವಂಥ ಸಾಮಾಜಿಕವಾಗಿದ್ದಂಥ ಅನ್ಯಾಯಗಳಿರ್ಬೋದು, ಬಹಳಷ್ಟು ಪಿಡುಗುಗಳಿರ್ಬೋದು, ಎಲ್ಲವೂ ಕೂಡ ದೂರ ಆಗುತ್ತೆ. ಅಲ್ಲಿ ಸಮಾನತೆ ಅನ್ನುವಂಥದ್ದು ನೆಲೆಸುತ್ತೆ. ಒಂದೊಂದು ಪವಾಡಗಳಲ್ಲೂ ಕೂಡ ಒಂದಷ್ಟು ಅರ್ಥಗಳಿರುತ್ತೆ. ಸಾಮಾಜಿಕವಾದಂಥ ಅಥವಾ ಆರ್ಥಿಕವಾದಂಥ ಬೇರೆ ಬೇರೆ ರೀತಿಯ ನ್ಯಾಯ ಅನ್ನುವಂಥದ್ದು, ಮಾನವೀಯ ಗುಣಗಳನ್ನುವಂಥದ್ದು ಇಡೀ ಲೋಕದಲ್ಲಿ ವ್ಯಾಪಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲ ಪವಾಡಗಳ ಅನುಭವಗಳನ್ನು ಜನರು ಪಡೆದಿದ್ದಾರೆ. ಜೊತೆಗೆ ಇವಾಗಲೂ ಕೂಡ ಕ್ರಿಸ್ತನ ಜನನ ಅಂದು ಹೇಗೆ ಆಗಿತ್ತು, ಆ ಸಂಭ್ರಮ ಹೇಗಿತ್ತು, ಅದೇ ಸಂಭ್ರಮವನ್ನು ಸಮಸ್ತ ಕ್ರಿಸ್ತ ಬಾಂಧವರು ಇಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಭಾರತ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಂಗಳೂರು ಭಾಗದಲ್ಲಿ ಯಾವ ರೀತಿಯಲ್ಲಿ ಈ ದಿನ ಆಚರಣೆ ನಡೆಯುತ್ತೆ, ಕ್ರಿಸ್ಮಸ್ ಹಬ್ಬದ ದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಹೇಗಿರುತ್ತೆ ದಿನಚರಿ ಅನ್ನುವಂಥದ್ದು ಅಂತ. ಕ್ರಿಸ್ಮಸ್ ಹಬ್ಬದ ಆಚರಣೆ ಈ ವಾರದಲ್ಲಿ ಇವಾಗಲೇ ಬೇರೆ ಬೇರೆ ಸಂಭ್ರಮಗಳಲ್ಲಿ ಆರಂಭಗೊಂಡಿದೆ. ಸೌಹಾರ್ದ ಕ್ರಿಸ್ಮಸ್, ಬಂಧುತ್ವ ಕ್ರಿಸ್ಮಸ್, ಹಾಗೂ ನಮ್ಮ ಕ್ರೈಸ್ತ ಕಥೋಲಿಕ ಪವಿತ್ರ ಸಭೆಯ ಜೊತೆಗೆ ಇದ್ದು ಕೆಲವು ವಿಚಾರಗಳಿಗೋಸ್ಕರ ಬೇರೆ ಬೇರೆ ವಿಧಿವಿಧಾನಗಳ ಮುಖಾಂತರ ಕ್ರೈಸ್ತ ದೇವರನ್ನು ಆರಾಧಿಸುವ ನಮ್ಮ ಸಹೋದರ ಉಪ ಚರ್ಚ್ಗಳಿವೆ. ಆ ಎಲ್ಲ ಚರ್ಚ್ಗಳ ಜೊತೆಗೆ, ಆ ನಾಯಕರ ಜೊತೆಗೆ ನಮ್ಮ ಕಥೋಲಿಕ ಧರ್ಮದ ವಿಚಾರಣ ಗುರುಗಳು, ನಮ್ಮ ಧರ್ಮದ ಚರ್ಚಾ ದಿನದಲ್ಲಿರುವ ಮುಖ್ಯಸ್ಥರು, ಆ ಎಲ್ಲ ನಾಯಕರ ಜೊತೆಗೆ, ಜನರ ಜೊತೆಗೆ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ. ಆದ್ದರಿಂದ ಬಂಧುತ್ವ, ಭಾತೃತ್ವ, ಬೇರೆ ಬೇರೆ ಧರ್ಮದ ಜೊತೆಗೆ ಕ್ರಿಸ್ಮಸ್ ಆಚರಣೆ ಮುಖಾಂತರ ನಾವು ಈ ಕ್ರಿಸ್ಮಸ್ ಆಚರಣೆಯನ್ನು ಅಧಿಕೃತವಾಗಿ 25ರಂದಾದರೂ ಇತ್ತೀಚಿನ ದಿನಗಳಲ್ಲಿ ಇಂಥ ಆಚರಣೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಹೆಚ್ಚಾಗಿ ನಮಗೆ ನೆನಪು ಬರುವಂಥದ್ದು, ಯಾರು ಇಲ್ಲದ, ಆಸರೆ ಇಲ್ಲದ, ಯಾರು ಹೆಚ್ಚು ಲಕ್ಷ್ಯ ಕೊಡದ, ನಿರ್ಲಕ್ಷ್ಯಕ್ಕೆ ಒಂದು ಮೂಲೆ ಅಂಚಿನಲ್ಲಿರುವ ಜನರ ನೆನಪು ಹೆಚ್ಚಾಗಿ ಬರೋದು ನಮಗೆ ಕ್ರಿಸ್ಮಸ್ ಅಂತ ಹೇಳಿದ ತಕ್ಷಣ. ಒಂದಲ್ಲ ಒಂದು ರೀತಿಯಲ್ಲಿ ಅಂಥ ಜನರ ನೆನಪು ಮಾತ್ರವಲ್ಲ, ಅಂಥ ಜನರನ್ನು ಹುಡುಕಿಕೊಂಡು ಮೌನವಾಗಿ, ಯಾರಿಗೂ ಗೊತ್ತಿಲ್ಲದೆ, ಸದ್ದಿಲ್ಲದೆ ಅವರಿಗೆ ಕಾಣಿಕೆ ಕೊಡುವುದು, ಅವರಿಗೊಂದು ಸರ್ಪ್ರೈಸ್ ಕೊಡುವುದು, ಒಂದು ಆಶ್ಚರ್ಯಭರಿತವಾಗಿ ಒಂದು ಗಿಫ್ಟನ್ನು ಕೊಡುವುದಾ, ಅವರನ್ನು ಭೇಟಿಯಾಗಲಿಕ್ಕೆ ಹೋಗುವುದು, ಪ್ರಯಾಣ ಮಾಡೋದು, ಅವರ ಮನೆಗೆ ಹೋಗೋದು, ಅಥವಾ ಅವರು ಇದ್ದಲ್ಲಿಗೆ ಹೋಗಿ ಅವರಿಗೆ ಸಾಂತ್ವನ ನೀಡೋದು, ಒಂದು ರೀತಿಯ ಒಂದು ಸಂತೋಷ.
ಆದ್ದರಿಂದ ಬೇರೆ ಬೇರೆ ಧರ್ಮಗಳ ಜೊತೆಗೆ ಸೌಹಾರ್ದ ಕ್ರಿಸ್ಮಸ್ ಮಾತ್ರವಲ್ಲ, ಭಾತೃತ್ವ ಬಂಧುತ್ವ ಕ್ರಿಸ್ಮಸ್ ಮಾತ್ರವಲ್ಲ, ಎಲ್ಲ ದೀನದಲಿತರ ಜೊತೆಗೆ ಯಾರು ನೋಡಿ ಇಲ್ಲದಾಗ ಏಕಾಂಗಿಯಾಗಿದ್ದಾರೆ ನೋಡಿ ಮನೆಯಲ್ಲಿ ಅಥವಾ ಒಂದು ನಿರಾಶ್ರಿತರ ನಿವೇಶನದಲ್ಲಿ, ಆಶ್ರಯ ತಾಣದಲ್ಲಿ, ಅಂಥವರಲ್ಲಿ ಹೋಗಿ ಅಥವಾ ಕೆಲವು ಮನೆಗಳಲ್ಲಿ ತುಂಬ ಸೀನಿಯರ್ಸ್ ಇದ್ದಾರೆ, ಹೆಚ್ಚು ಪ್ರಾಯದವರು, ಕೆಲವು ಮನೆಯಲ್ಲಿ ಒಬ್ಬರೇ ಇರ್ತಾರೆ ಆದರೆ ರೋಗಿಯಾಗಿದ್ದಾರೆ, ಯಾರೊಬ್ಬರನ್ನು ನೋಡಿಕೊಳ್ಳಲಿದ್ದಾರೆ, ಮನೆಯವರೆಲ್ಲ ಸಂಬಂಧಿಕರಲ್ಲ. ಅಂಥ ಜನರಿಗೆ ಒಂದು ಗುರುಗಳವರ ಮನೆಗೆ ಹೋಗೋದು ಅಥವಾ ಚರ್ಚ್ಗಳ ಮುಖ್ಯಸ್ಥರು ಒಂದು ಸಮಿತಿಯವರು ಹೋಗೋದು, ಅಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡೋದು, ಕ್ರಿಸ್ಮಸ್ ಗೀತೆಗಳನ್ನು ಆಡಿ ಅವರಿಗೆ ಒಂದು ಗಿಫ್ಟ್ ಕೊಡೋದು, ಅವರ ಜೊತೆಗೆ ಕೂತ್ಕೊಂಡು ಮಾತನಾಡೋದು, ಇಂಥ ಎಲ್ಲ ವಿಚಾರಗಳನ್ನು ನಾವು ಮಾಡ್ತಾ ಇರ್ತೇವೆ. ಹೆಚ್ಚಾಗಿ ಕೆಲವು ಚರ್ಚ್ಗಳಿಂದ ಆಸ್ಪತ್ರೆಗಳಿಗೆ ಹೋಗಿ, ಆಶ್ರಮಗಳಿಗೆ ಹೋಗಿ, ನಿರಾಶ್ರಿತ ನಿರ್ಗತಿಕರ ಮನೆಗೆ ಹೋಗಿ ತಿಂಡಿ ತಿನಿಸುಗಳನ್ನು ಕೊಡುವುದು, ಈ ಎಲ್ಲ ಕಾರ್ಯಕ್ರಮ ಮಾಡ್ತೇವೆ. 25ರಂದು ಅಧಿಕೃತವಾಗಿ 24ರ ರಾತ್ರಿ ಪೂಜೆಗಳಿರ್ತವೆ, 25ರಂದು ಬೆಳಿಗ್ಗೆ ಪೂಜೆ ಇರ್ತದೆ. ಅಂದಿನ ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಯೇಸು ಕ್ರಿಸ್ತನ ಜನನದ ಹಿನ್ನೆಲೆ, ಹಳೆ ಒಡಂಬಡಿಕೆಯ ವಾಚನ, ಪ್ರತ್ಯೇಕವಾಗಿ ಯೆಶಾಯ ಪ್ರವಾದಿಯ ವಾಚನ, ಪ್ರಭು ಯೇಸು ಬರುವ ಮುಂಚೆ ಯಾವೆಲ್ಲ ಮುನ್ಸೂಚನೆ ಇತ್ತು, ಯಾವ ರೀತಿಯ ಒಂದು ಪ್ರವಾದಿ ಹೇಳಿಕೆಗಳಿದ್ದವು, ಆ ಹಿನ್ನೆಲೆ ಇರುವ ವಾಚನಗಳನ್ನು ಓದೋದು, ಕೀರ್ತನೆ ಆಡೋದು, ಪೂಜೆಯಲ್ಲಿ ಪಾಲ್ಗೊಳ್ಳೋದು ಹಾಗೂ ಪ್ರಭು ಯೇಸು ಕ್ರಿಸ್ತರ ಜನ್ಮದ ಶುಭ ಸಂದೇಶವನ್ನು ಹಾಡುಗಳ ಮುಖಾಂತರ ಹಾಡಿ ಅದನ್ನು ನಮ್ಮ ಮನಸ್ಸಿಗೆ ಸಂತೋಷವನ್ನು ತಂದು ಪರಮ ಪ್ರಸಾದ, ಆ ದಿವಸ ಕ್ರೈಸ್ತ ಪ್ರಸಾದ, ಯೇಸುವಿನ ಶರೀರ ಮತ್ತು ರಕ್ತ, ಆ ಪರಮ ಸಂಸ್ಕಾರವನ್ನು ಸ್ವೀಕರಿಸುವುದು ಅದು ಭಾಳಷ್ಟು ಪ್ರಮುಖವಾದ ವಿಚಾರ. ಹಬ್ಬ ಆದ ನಂತರ, ಪೂಜೆ ಆದ ನಂತರ ಕೇಕ್ ಕತ್ತರಿಸುವುದು, ಎಲ್ಲರಿಗೆ ಸಿಹಿ ತಿಂಡಿ ವಿತರಿಸುವುದು. ಅಲ್ಲಿ ಎಲ್ಲ ಜನರು ಕೆಲವು ಸಲ ಪೂಜೆಗೆ ಬರ್ತಾರೆ. ಅಂದರೆ ಈ ಕ್ರಿಸ್ಮಸ್ ಹಬ್ಬ ಅಂದರೆ ಕೇವಲ ಅದು ಕ್ರಿಶ್ಚಿಯನ್ರಿಗೆ ಮಾತ್ರ ಅಲ್ಲ. ಪೂಜೆ ಆದ ತಕ್ಷಣ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವಾಗ ಎಲ್ಲ ಧರ್ಮದವರು ಬರ್ತಾರೆ. ಅವರ ಜೊತೆಗೆ ನಲಿದಾಡೋದು, ಕ್ರಿಸ್ಮಸ್ ಶುಭಾಶಯವನ್ನು ಕೋರುವುದು, ಕೇಕ್ ವಿತರಿಸುವುದು, ಕೆಲವು ಸಲ ಕೇಕ್ ಎಲ ಮಾಡೋದು, ಈ ಹಣವನ್ನು ಬಡವರಿಗೆ ಹಂಚುವುದು, ಈ ಎಲ್ಲ ಕಾರ್ಯಕ್ರಮ 25ರಂದು ಅಧಿಕೃತವಾಗಿ ನಡೆಯುತ್ತದೆ. ಪ್ರತಿಯೊಂದು ಧರ್ಮ ಪ್ರಾಂತ್ಯ ಇರ್ಬೋದು ಅಥವಾ ಪ್ರತಿಯೊಂದು ಚರ್ಚುಗಳಿರ್ಬೋದು, ಧರ್ಮಗುರುಗಳು ಅನ್ನುವಂಥವ್ರು ಯಾರಿರ್ತಾರೆ ಬಹಳಷ್ಟು ಸಂಭ್ರಮವನ್ನು ಮುಂಚೂಣಿಯಲ್ಲಿ ಕಾಣುವವರು. ಅವರು ಪ್ರತಿಯೊಬ್ಬರ ಬಡವರಿರಲಿ ಅಥವಾ ಶ್ರೀಮಂತರಿರಲಿ, ಯಾರೇ ಇರಲಿ, ಭಗವಂತನ ಎದುರು ಎಲ್ಲರೂ ಕೂಡ ಸಮಾನರು ಅನ್ನುವಂಥ ತತ್ವವನ್ನು ಪಾಲಿಸ್ಕೊಂಡು ಬರ್ತಾ ಇರ್ತಾರೆ. ನಾನು ಕೇಳುವಂಥದ್ದು ತಮ್ಮಲ್ಲಿ ಈ ಬಾರಿಯ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನಮಗೆ ಕೊಡಬಹುದಾ ಅಂತ. ಏನಿರುತ್ತೆ ಈ ಬಾರಿಯ ತಮ್ಮ ಸಂದೇಶ? ಪ್ರಿಯ ವೀಕ್ಷಕರೇ, ನಮ್ಮ ಪ್ರತಿಯೊಂದು ಧರ್ಮದಲ್ಲಿ ನಾವು ಹೆಚ್ಚಾಗಿ ಮಹತ್ವ ಕೊಡೋದು ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ. ಅದು ನಮಗೆ ಪ್ರತಿಯೊಂದು ಧರ್ಮಕ್ಕೂ ಬೇಕು. ಯಾಕೆಂದರೆ ನಮ್ಮ ಹುಟ್ಟಿನಿಂದ ನಮ್ಮ ತಾಯಂದಿರು ಅದನ್ನು ನಮಗೆ ಕಲಿಸ್ತಾರೆ. ಸಂಸ್ಕಾರ, ವಿಧಿಗಳು, ಸಂಪ್ರದಾಯ ಮತ್ತು ನಮ್ಮ ನಂಬಿಕೆಯ ವಿಷಯಗಳು ಪ್ರತಿಯೊಂದು ಧರ್ಮಕ್ಕೆ ಅದು ಉಂಟು. ಪ್ರತಿಯೊಂದು ಧರ್ಮದಲ್ಲಿ 3 ವಿಚಾರಗಳಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ. ನಾವು ನಡೆದುಕೊಂಡು ಬರುವ ಅಥವಾ ಆಚರಿಸಿಕೊಂಡು ಬರುವ ಸಂಪ್ರದಾಯಗಳು, ನಮ್ಮ ನಂಬಿಕೆ ಸಂಪ್ರದಾಯಗಳು, ನಮ್ಮ ಧರ್ಮದ ಗುರುತು ಚಿಹ್ನೆ ಮತ್ತು ನಾವು ಪ್ರತಿಪಾದಿಸುವ ಮೌಲ್ಯಗಳು. ಇದರಲ್ಲಿ ವಿಶೇಷ ಸಾಮಾನ್ಯ ಅಂಶ ಏನಂದರೆ, ನಾವು ಪ್ರತಿಯೊಂದು ಧರ್ಮದವರು ನಂಬಿಕೊಂಡು ಬರುವ ಮೌಲ್ಯಗಳು. ಪ್ರತಿಯೊಂದು ಧರ್ಮಕ್ಕೆ ಮೌಲ್ಯಾಧಾರಿತ ವಿಚಾರಗಳಿವೆ, ಮೌಲ್ಯಗಳಿವೆ. ಯಾವ ಧರ್ಮದ ಸಂಸ್ಥಾಪಕರ ಬಗ್ಗೆ ನಾವು ಅಧ್ಯಯನ ಮಾಡಿದರು, ಯಾವ ಧರ್ಮದ ಸಂಸ್ಥಾಪಕರನ್ನು ನಾವು ಆರಾಧಿಸಿದ್ರು ಅಥವಾ ಅವರ ಅನುಯಾಯಿಗಳಾಗಿದ್ದರೂ, ಅವರ ಮೂಲ ವಿಚಾರ ಏನಂದರೆ ಅವರ ಜನನ, ಅವರ ಪ್ರತಿಪಾದನೆ, ಅವರ ಮರಣ, ಪ್ರತಿಯೊಂದು ಅದೊಂದು ಮೌಲ್ಯಕ್ಕೋಸ್ಕರ. ಬುದ್ಧ ಧರ್ಮದ ಒಂದು ಅಹಿಂಸೆ, ಜೈನ ಧರ್ಮದ ಅಹಿಂಸೆಯ ತತ್ವ, ನಮ್ಮ ಮುಸ್ಲಿಂ ಧರ್ಮದ ಶಿಸ್ತು, ಭಾತೃತ್ವ, ಕ್ರೈಸ್ತ ಧರ್ಮದ ಒಂದು ದಯೆ, ಕರುಣೆ, ಕ್ಷಮೆ, ಉದಾರತೆ, ಹಿಂದೂ ಧರ್ಮದ ಸನಾತನ ಒಂದು ವೈಶಿಷ್ಟ್ಯತೆ, ಎಲ್ಲ ಧರ್ಮದ ಜೊತೆಗೆ ಬೆರೆಯುವ ಅದೊಂದು ಉದಾರ ಮನಸ್ಸು. ಇಂಥ ನೋಡಿ ಮೌಲ್ಯಗಳು ಪ್ರತಿಯೊಂದು ಧರ್ಮಗಳಲ್ಲಿವೆ. ಆದರೆ ನಮ್ಮ ಒಬ್ಬ ಚಿಂತಕ, ಬರಹಗಾರ ಹೇಳ್ತಾರೆ, ಫ್ರಾಂಕೋಯಿಸ್ ಗೋಯಿಟಿಯರ್ ಅಂತ, ಅವರು ಹೇಳ್ತಾರೆ, ಪ್ರತಿಯೊಂದು ಧರ್ಮಗಳಲ್ಲಿ 3 ವಿಚಾರಗಳಿವೆ. ಧಾರ್ಮಿಕ ವಿಚಾರಗಳು, ನಾವು ನಂಬಿಕೊಂಡು ಬರುವ ನಂಬಿಕೆಗಳು, ಮತ್ತು ಪ್ರತಿಯೊಂದು ಧರ್ಮದ ಸಂಕೇತ ಚಿಹ್ನೆ ಮತ್ತು ಮೌಲ್ಯಗಳು. ಅವರು ಹೇಳ್ತಾರೆ, ನಾವೇನು ಮಾಡ್ತೇವೆ ಅಂದರೆ, ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡುವುದು ನಮ್ಮ ಧಾರ್ಮಿಕ ಚಿಹ್ನೆಗಳಿಗೆ, ಗುರುತುಗಳಿಗೆ ಮತ್ತು ನಮ್ಮ ಸಂಪ್ರದಾಯ ವಿಧಿವಿಧಾನಗಳಿಗೆ. ಮೌಲ್ಯಗಳಿಗೆ ಸ್ವಲ್ಪ ಪ್ರಾಶಸ್ತ್ಯ ನಾವು ಕೊಡದೆ ಅದು ಸ್ವಲ್ಪ ಬದಿಗಿಡ್ತೇವೆ ಅಂತ ಅವರು ಹೇಳ್ತಾರೆ. ಈ ವಿಚಾರಗಳನ್ನು ಒಂದು
ಉದಾಹರಣೆಗೆ ಅವರು ಹೋಲಿಕೆ ಮಾಡ್ತಾರೆ. ಅವರು ಹೇಳೋದು ಮೌಲ್ಯಗಳು ಬಾಳೆಹಣ್ಣಿದ್ದಾಗೆ. ಮೌಲ್ಯಗಳಂದರೆ ಬಾಳೆಹಣ್ಣು ಇದ್ದಾಗೆ. ಮತ್ತು ನಾವು ನಡೆದುಕೊಂಡು ಬರುವ ಅಥವಾ ಆಚರಣೆ ಮಾಡುವ ವಿಧಿವಿಧಾನಗಳು, ಆಚರಣೆಗಳು, ನಾವು ನಂಬುವ ನಂಬಿಕೆಗಳು, ನಮ್ಮ ವಿಚಾರ ಮತ್ತು ಎಲ್ಲ ಆಚರಣೆಗಳು ನೋಡಿ, ಅದೊಂದು ಸಾಧಾರಣ ಬಾಳೆ ಹಣ್ಣಿನ ಸಿಪ್ಪೆ ಇದ್ದಾಗೆ ಅಂತ. ನಾವೇನು ಮಾಡ್ತೇವೆ, ಕೆಲವು ಸಲ ಹೆಚ್ಚಾಗಿ ಈ ಬಾಳೆ ಹಣ್ಣನ್ನು ನಾವು ಹೊರಗೆ ಎಸೆಯುತ್ತೇವೆ, ಬಾಳೆ ಸಿಪ್ಪೆಯನ್ನು ನಾವು ತೆಗೆದುಕೊಳ್ತೇವೆ ಹೆಚ್ಚಾಗಿ. ಅಂದರೆ ಹೆಚ್ಚು ಗಮನ ನಾವು ಈ ಧಾರ್ಮಿಕ ಚಿಹ್ನೆಗಳಿಗೆ, ಧಾರ್ಮಿಕ ಗುರುತುಗಳಿಗೆ, ನಾವು ನಮ್ಮ ವಿಧಿವಿಧಾನಗಳಿಗೆ, ಆಚಾರ ವಿಚಾರಗಳಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ. ಅದರಿಂದ ನಮ್ಮ ಜಗತ್ತಿನಲ್ಲಿ ಸ್ವಲ್ಪ ಸಂಘರ್ಷ ಹೆಚ್ಚಾಗೋದು ನಾವು ಕಾಣ್ತೇವೆ. ಅದರ ಜೊತೆಗೆ ನಾವೇನು ಮಾಡಬೇಕಂದ್ರೆ ಹೆಚ್ಚು ಪ್ರಾಶಸ್ತ್ಯ ಆ ಬಾಳೆಹಣ್ಣಿಗೆ, ಮೌಲ್ಯಗಳಿಗೆ ಕೊಡಬೇಕು. ಯಾವುದೇ ಒಂದು ಧರ್ಮದ ಸಂಸ್ಥಾಪಕರು, ಧಾರ್ಮಿಕ ಗ್ರಂಥಗಳು ಹೆಚ್ಚು ಒತ್ತು ಕೊಡುವುದೇ ಆ ಧಾರ್ಮಿಕ ಮೌಲ್ಯಗಳಿಗೆ. ನಮ್ಮ ಧಾರ್ಮಿಕ ಮೌಲ್ಯಗಳ ಒಂದು ದೊಡ್ಡ ಮಿಶ್ರಣ, ಒಂದು ದೊಡ್ಡ ವಿಚಾರ ನಮ್ಮ ಸಂವಿಧಾನದಲ್ಲಿದೆ. ಎಲ್ಲ ಧರ್ಮಗಳ ಮೌಲ್ಯಗಳನ್ನು, ಬೇರೆಲ್ಲ ಧರ್ಮಗಳ ತಿರುಳನ್ನು ಅಧ್ಯಯನ ಮಾಡಿ ಆ ಸಂವಿಧಾನ ರಚನೆ ಮಾಡಲಾಗಿದೆ. ಈ ಸಂವಿಧಾನದ ಆಶಯಗಳು ಪ್ರತಿಯೊಂದು ಧರ್ಮದ ಮೂಲ ತಿರುಳುಗಳು. ಬಹುಶಃ ನಾವು ಈ ಮೌಲ್ಯಗಳನ್ನು ಪ್ರತಿಪಾದಿಸಿದರೆ, ಜೀವಿಸಿದರೆ ಬಹುಶಃ ನಾವೆಲ್ಲರೂ ಒಂದು ಒಳ್ಳೆಯ ವ್ಯಕ್ತಿಗಳಾಗ್ಬೋದು. ಆದ್ದರಿಂದ ನಾನೊಂದು ಕ್ರಿಶ್ಚಿಯನ್ ಆಗಿ ಕೇವಲ ಒಂದು ಕ್ರೈಸ್ತ ತತ್ವ ವಿಚಾರಗಳನ್ನು ಮಾತ್ರ ಅರಿಯುವುದು ಮಾತ್ರವಲ್ಲ, ಬೇರೆಲ್ಲ ಧರ್ಮಗಳ ಮೌಲ್ಯಗಳನ್ನು, ಯಾವೆಲ್ಲ ಧರ್ಮ ಸಂಸ್ಥಾಪಕರು ಯಾವ ನಿರ್ದಿಷ್ಟ ಮೌಲ್ಯಗಳನ್ನು ಜೀವಿಸ್ತಾರೆ ನೋಡಿ, ಅದಕ್ಕೋಸ್ಕರ ಜೀವನವನ್ನೇ ಕೊಟ್ಟಿದ್ದಾರೆ. ಈಗ ನಮ್ಮ ಬುದ್ಧ, ಮಹಾವೀರ ಆ ಒಂದು ಅಹಿಂಸೆಯ ಆ ಒಂದು ಶಾಂತ ಚಿತ್ತವಾದ ಮನಸ್ಸನ್ನು ಕ್ರೋಢೀಕರಿಸಲಿಕ್ಕೆ, ಆತ್ಮ, ದೇಹ, ಶರೀರ ಅದನ್ನು ಒಂದೇ ಭಂಗಿಯಲ್ಲಿಟ್ಟು ಆ ಧ್ಯಾನ ಮಾಡಿ ಸಮಾಧಾನ ಅಹಿಂಸಾರಹಿತವಾಗಿ ಜೀವಿಸಬೇಕಾದ್ರೆ ಅವರು ವರ್ಷಗಟ್ಟಲೆ ಧ್ಯಾನ ಮಾಡಿದರು. ಅವರ ಮೈ ಮೇಲೆ ಬಂದ ಆ ಬಳ್ಳಿಗಳು ಅದೆಲ್ಲ ಅವರಿಗೆ ಗೋಚರಣೆ ಆಗಿಲ್ಲ. ಒಂದೇ ಒಂದು ಕೇಂದ್ರಿಕ ಯೋಚನೆ ಏನಂದರೆ ಸಮಾಧಾನ, ಅಹಿಂಸೆ, ಶಾಂತಿ. ಅಂದಮೇಲೆ ಪ್ರತಿಯೊಂದು ಧರ್ಮದಲ್ಲಿ ನೋಡಿ ಆ ಧರ್ಮ ಸಂಸ್ಥಾಪಕರು ಮೌಲ್ಯಗಳಿಗೋಸ್ಕರ ಜೀವನ ಕೊಟ್ಟಿದ್ದಾರೆ. ಅಂದಮೇಲೆ ನಾವು ಆ ಹಿನ್ನೆಲೆಯನ್ನು ಮರೆಯಬಾರ್ದು, ಆ ಸಂಸ್ಥಾಪಕರನ್ನು ಮರೆಯಬಾರ್ದು. ನಮ್ಮ ಪ್ರಭು ಯೇಸು ಕ್ರಿಸ್ತರು ಮೌಲ್ಯಗಳ ಪ್ರತಿಪಾದಕ. ಅದಕ್ಕೋಸ್ಕರ ಅವರ ಜನನ ಹೇಗೆ ಒಂದು ಗರೀಬ್ ಪರಿಸ್ಥಿತಿಯಲ್ಲಿತ್ತು, ಬಡ ಪರಿಸ್ಥಿತಿಯಲ್ಲಿ ಅವರ ಮರಣ ಸಾಗಲಿ, ಅವರಿಗೆ ಒಂದು ವೈಭವವಾದ ಮರಣ ಸಿಕ್ಕಿಲ್ಲ. ಅವರ ಮೌಲ್ಯಗಳ ಪ್ರತಿಪಾದನೆ ಅವರಿಗೆ ಆ ಮರಣವನ್ನು ತಂದು ಕೊಟ್ಟಿತ್ತು. ಯಾಕಂದರೆ ಅವರು ಪ್ರೀತಿಗಾಗಿ, ಕ್ಷಮೆಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟರು. ಆ ಪ್ರೀತಿ, ಕ್ಷಮೆ ಅವರು ಕೇವಲ ಮನುಷ್ಯರಿಗೆ ಮಾತ್ರ ಕೊಟ್ಟದ್ದಲ್ಲ, ಅವರ ಕೆಲವು ಸೀಮಿತ ವರ್ಗಗಳಿಗೆ ಮನುಷ್ಯರಿಗೆ ಕೊಟ್ಟದ್ದಲ್ಲ, ಎಲ್ಲ ರೀತಿಯ ಮನುಷ್ಯರಿಗೆ. ಮತ್ತು ಅವರ ಒಂದು ಆಶೆ ಏನಿತ್ತಂದರೆ ಮನುಷ್ಯ ಈ ಭೂಮಿಯಲ್ಲಿರುವ ಎಲ್ಲ ಜೀವಿಗಳ ಜೊತೆಗೆ ಸೌಹಾರ್ದವಾಗಿ ಬೆಳೆಯಬೇಕು, ಸೌಹಾರ್ದಯುತದಲ್ಲಿ ಆ ಜೀವ ವೈವಿಧ್ಯಗಳನ್ನು ಪೋಷಣೆ ಮಾಡಬೇಕಂತ. ಆವಾಗ ಅಲ್ಲಿ ಸಂಘರ್ಷ ಬರೋದಿಲ್ಲ ಅಂತ ಅವರು ಹೇಳಿದರು. ಒಂದು ಸಿಂಹ ಮಗುವಿನ ಜೊತೆಗೆ ಆಟ ಆಡ್ಬೋದು, ಒಂದು ಮಗು ಸರ್ಪದ ಜೊತೆಗೆ ಆಟ ಆಡ್ಬೋದು, ಸರ್ಪದ ಮೇಲೆ ಕೈ ಇಡ್ಬೋದು, ಏನಾಗೋದಿಲ್ಲ, ಚೇಳನ್ನು ಸಹ ಕೈಯಲ್ಲಿ ಇಡ್ಬೋದು ಅಂತ ಹೇಳ್ತಾರೆ. ಅಂದಮೇಲೆ ಅದರ ಅರ್ಥ ಏನು? ನಾವು ಒಂದು ಒಳ್ಳೆಯ ಉದಾತ್ತ ಮನೋಭಾವನೆಯನ್ನು ಬೆಳೆಸಿದಾಗ ಎಲ್ಲ ಜೀವಿಗಳು, ಎಲ್ಲ ವಸ್ತುಗಳು, ಮನುಷ್ಯರು, ಜೀವಿಗಳು, ದೇವರು ಕೊಟ್ಟ ನಮಗೆ ಕೊಟ್ಟ ಒಂದು ನಮ್ಮ ಹತ್ತಿರದ ಸಂಬಂಧಿಕರು ನಮ್ಮವರೇ ಅಂತ ನಾವು ಯೋಚನೆ ಮಾಡಿದರೆ ಅವರಲ್ಲಿ ಸಹ ಒಂದು ಜೀವ ವೈವಿಧ್ಯ ಉಂಟು, ದೈವಿಕ ಅಂಶಗಳನ್ನುಂಟಂತ ಹೇಳಿ ಎಲ್ಲ ವಿಶ್ವದ ನಮ್ಮ ಭೂಮಿಯಲ್ಲಿರುವ ಸಂಪನ್ಮೂಲಗಳ ಜೊತೆಗೆ ನಾವು ಒಂದು ಒಳ್ಳೆಯ ಜೀವನ ನಡೆಸಿದರೆ ಬಹುಶಃ ನಮಗೆ ವಿಷಕಾರಿ ಅಂತ ಏನು ಇರುವುದಿಲ್ಲ. ನಾವು ನಮ್ಮ ಮನೋಭಾವನೆಯಿಂದ ಎಲ್ಲವನ್ನು ವಿಷಕಾರಿ ಮಾಡಿದ್ದೇವೆ, ಎಲ್ಲ ವಿಷ ಕಾಣ್ತದೆ ನಮಗೆ, ಎಲ್ಲ ಹಾಳು ಕಾಣ್ತದೆ, ಎಲ್ಲ ನಮಗೆ ತೊಂದರೆ ಕೊಡುವ ವಿಘ್ನಗಳಂತ ನಾವು ಭಾವನೆ ಯೋಚಿಸ್ತೇವೆ. ಆದರೆ ನನ್ನ ಕ್ರಿಸ್ಮಸ್ ಸಂದೇಶ ಏನೆಂದರೆ, ನಾವು ಆದ್ಯತೆಯ ಮೇರೆಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಲಿ, ನಮ್ಮ ಸಾಮಾಜಿಕ ಜೀವನದಲ್ಲಿ ಆಗಲಿ, ನಮ್ಮ ಧಾರ್ಮಿಕ ಜೀವನದಲ್ಲಿ ಆಗಲಿ, ನಾವು ಸಮಾಜದಲ್ಲಿ ಬೆರೆಯುವುದರ ಸಮಯದಲ್ಲಿ ಆಗಲಿ ನಾವು ಪ್ರಾಶಸ್ತ್ಯ ಕೊಡಬೇಕು ಮೌಲ್ಯಗಳಿಗೆ. ಮೌಲ್ಯವನ್ನು ನಾವು ಪ್ರತಿಪಾದನೆ ಮಾಡಿದರೆ, ಅದಕ್ಕೋಸ್ಕರ ನಮ್ಮ ಜೀವನವನ್ನು ನಾವು ಮುಡಿಪಾಗಿಟ್ಟರೆ ನಮ್ಮ ಜೀವನ ಒಂದು ವಿಶಿಷ್ಟ. ಬಹುಶಃ ಯೇಸು ಕ್ರಿಸ್ತರು ಮೌಲ್ಯಗಳ ಪ್ರತಿಪಾದನೆ ಮಾಡಿ ಅದಕ್ಕೋಸ್ಕರ ಜೀವನ ನಡೆಸಿ ಅದಕ್ಕೋಸ್ಕರ ಹೋರಾಟ ಇಲ್ಲದಿದ್ದರೆ ಅವರ ಮರಣ ಶಿಲುಬೆಯಲ್ಲಿ ಆಗ್ತಿದ್ದಿಲ್ಲ. ಆರಾಮಾಗಿ ಅವರಿಗೆ ಜೀವನ ನಡೆಸ್ಬೋದಿತ್ತು. ಏಕಾಂಗಿಯಾಗಿ ಅವರು ಚಂದ ಮಾಡಿ ಮೌಲ್ಯವನ್ನು ಪ್ರತಿಪಾದಿಸಿ ಎಲ್ಲ ಪರಿಸರದ ಜೊತೆಗೆ, ಎಲ್ಲ ಮನುಷ್ಯರ ಜೊತೆಗೆ, ಎಲ್ಲ ಜೀವ ವೈವಿಧ್ಯಗಳ ಜೊತೆಗೆ ಏಕಾಂಗಿಯಾಗಿ ಸಂತೋಷದಲ್ಲಿ ಇರ್ತಿದ್ರೆ, ಒಳ್ಳೆಯ ಒಂದು ಅಹಿಂಸಾ ತತ್ವಗಳನ್ನು ಪ್ರತಿಪಾದನೆ ಮಾಡಿ ಒಬ್ಬರೇ ಜೀವಿಸಿದರೆ ಏನೂ ಸಮಸ್ಯೆ ಬರ್ತಿದ್ದಿಲ್ಲ ಅವರಿಗೆ. ಅವರಾಗೆ ಅಲ್ಲ, ಅವರೇನು ಮಾಡಿದರು, ಈ ಮೌಲ್ಯಗಳು ಕೇವಲ ಅವರು ಜೀವಿಸೋದು ಮಾತ್ರ ಅಲ್ಲ, ಆ ಮೌಲ್ಯ ಸಮಾನತೆ,
ಏಕತೆ, ಭಾತೃತ್ವ, ಸಮಾಧಾನ, ಕ್ಷಮೆ, ಪ್ರೀತಿ, ಹಂಚುವಿಕೆ ಅದೆಲ್ಲ ಬೇಕಂತ ಅವರು ಬೇರೆಯವರಿಗೆ ಬೇಕಂತೇಳಿ ಪ್ರತಿಪಾದನೆ ಮಾಡಿದರು. ಅದಕ್ಕೋಸ್ಕರ ಹೋರಾಟ ಮಾಡಿದರು, ಅದಕ್ಕೋಸ್ಕರ ಅವರು ಜೀವನ ನಡೆಸಿದರು. ಬಹುಶಃ ಅಂಥ ಜೀವನ ನಮ್ಮ ಜೀವನ ಆಗಬೇಕು. ಆವಾಗ ನಮಗೆ ಯಾರು ಧಾರ್ಮಿಕ ಶತ್ರು ಇಲ್ಲ, ಯಾವ ವ್ಯಕ್ತಿಯು ವಿಭಿನ್ನ ಕಾಣುವುದಿಲ್ಲ, ಯಾವ ನಂಬಿಕೆ ವಿಭಿನ್ನ ಕಾಣುವುದಿಲ್ಲ, ಯಾವ ಸಂಪ್ರದಾಯ ವಿಭಿನ್ನ ಕಾಣುವುದಿಲ್ಲ. ಅದು ಯಾವಾಗ ಕಾಣ್ತದೆ ಅಂದರೆ ನಾವು ಹೆಚ್ಚಾಗಿ ಈ ಧಾರ್ಮಿಕ ಚಿಹ್ನೆಗಳಿಗೆ, ಗುರುತುಗಳಿಗೆ ಪ್ರಾಶಸ್ತ್ಯ ಕೊಟ್ಟಾಗ, ಆ ಗುರುತನ್ನು ಕೆಡವಿದಾಗ, ಅಥವಾ ಏನಾದರೂ ಒಂದು ಚಿಕ್ಕ ಒಂದು ಅಪಹಾಸ್ಯ ಅಥವಾ ಏನಾದರೂ ಒಂದು ಪರಿಹಾಸ ಯಾರಾದರೂ ಮಾಡಿದರೆ ಸರ್ವನಾಶ ಮಾಡೋದು, ಅಲ್ಲಿ ದೊಡ್ಡ ದಾಂಧಲೆ ಮಾಡೋದು, ಅಂಥ ಸಂದರ್ಭದಲ್ಲಿ ಬಹುಶಃ ನಮ್ಮ ಸಮಾಜದಲ್ಲಿ ಕಲಹ ಉಂಟಾಗ್ತದೆ, ಒಂದು ದೊಡ್ಡ ಅನಾಹುತ ಉಂಟಾಗ್ತದೆ. ಆದ್ದರಿಂದ ಕೆಲವು ಸಲ ನಾವು ಮೌಲ್ಯ ಪ್ರತಿಪಾದನೆ ಮಾಡುವಾಗ ಇಂಥ ವಿಚಾರ, ಇಂಥ ಸಮಸ್ಯೆಗಳು ಬರುವುದು ಅದು ಹೆಚ್ಚಾಗಿ ಸಾಮಾನ್ಯ. ಅದರಿಂದ ನಾವು ಆ ಪ್ರಭು ಯೇಸುವಿನ ಜೀವನ ಸಂದೇಶವನ್ನು ನಾವು ಅಳವಡಿಸಬೇಕು. ನಾವೆಲ್ಲರೂ ಪ್ರೀತಿಯಿಂದ ಬಾಳಬೇಕು. ಯಾಕಂದರೆ ಆ ಪ್ರಭು ಯೇಸು ದೇವರು ಮನುಷ್ಯರಾಗಿ ಬರಬೇಕಾದ್ರೆ ಅವರಿಗೊಂದು ಆಸೆ ಬಂತು, ಎಲ್ಲ ಜೀವಿಗಳ ಎಲ್ಲ ಮನುಷ್ಯರ ಸ್ವಾಭಾವಿಕ ಸಂಪನ್ಮೂಲಗಳ ಜೊತೆಗೆ ಜೀವಿಸುವಂಥ ಅವರಿಗೆ ಆಸೆ ಬಂತು. ಅದರಿಂದ ಅವರ ಅನಂತ ಯೋಚನೆ ಏನಿತ್ತ ದೇವರು ಮನುಷ್ಯರಾಗಿ ಬಾಳೋದು, ಅದನ್ನು ಅವರು ಅವತಾರ ಆಗಿ ದೇವರು ಮನುಷ್ಯರಾಗಿ ಜೀವಿಸಿ ಇನ್ನು ಸದಾಕಾಲ ನಮ್ಮೊಟ್ಟಿಗೆ ಇರುವ ಹಾಗೆ ಆ ಸತ್ಯವನ್ನು ಪ್ರತಿಪಾದಿಸ್ತಾರೆ. ಆದ್ದರಿಂದ ನಮ್ಮ ಯೇಸು ಕ್ರಿಸ್ತ ಕೇವಲ ಒಂದು 33 ವರ್ಷಕ್ಕೆ 2000 ವರ್ಷಗಳ ಹಿಂದೆ ಸೀಮಿತವಾದ ವ್ಯಕ್ತಿ ಅಲ್ಲ, ಅವರು ಸರ್ವಕಾಲಿಕ. ಅವರು ಯಾವಾಗಲೂ ನಮ್ಮಲ್ಲಿದ್ದಾರೆ. ಅವರು ದೇವರು, ನಮ್ಮೊಟ್ಟಿಗೆ ಇರುವವರು. ಆದ್ದರಿಂದ ಆ ದೇವರು ಪಿತಾಸುತ ಪವಿತ್ರಾತ್ಮ ಒಂದೇ ದೇವರ ಒಂದು ವೈಶಿಷ್ಟ್ಯ, ಒಂದೇ ದೇವರು. ಅವರು 3 ವಿವಿಧ ವಿಚಾರಗಳಲ್ಲಿ, ವಿವಿಧ ಸತ್ಯಗಳಲ್ಲಿ ನಮ್ಮ ಜೊತೆಗೆ ಇರುವ ದೇವರು. ಹೇಗೆ ನೋಡಿ, ಒಂದು ನೀರು H2 ಅಂತ ನಾವು ಹೇಳ್ತೇವೆ ಅಲ್ಲ, ನೀರು ಅದು 3 ರೂಪಗಳಲ್ಲಿ ನಾವು ಕಾಣ್ತೇವೆ ಅಲ್ವಾ? ಐಸ್, ಮಂಜು, ನೀರು. ಅದು ಯಾವ ರೂಪದಲ್ಲಿದ್ದರೂ ಅದು ನೀರೇ, H2 ಅದರಲ್ಲಿರೋದು. ಆಮ್ಲಜನಕ ಮತ್ತು H2O, ಇದು ಹೈಡ್ರೋಜನ್. H2O ಅದು ಅಂಶ ಅದರಲ್ಲಿರುವುದು. ಆ ರೂಪದಲ್ಲಿ ಮಾತ್ರ ಕಾಣೋದು ಬೇರೆ ಬೇರೆ. ಹಾಗೆಯೇ ನಮ್ಮ ದೇವರು ನಮ್ಮನ್ನು ಪ್ರೀತಿಸೋಗೋಸ್ಕರ ಸೃಷ್ಟಿಕರ್ತ ದೇವರಾಗಿ, ವಿಮೋಚಕ ದೇವರಾಗಿ, ಪವಿತ್ರಾತ್ಮ ದೇವರಾಗಿ ನಮ್ಮೊಟ್ಟಿಗಿದ್ದಾರೆ. ಆ ಎಲ್ಲ ದೇವರ ಪ್ರೀತಿಯ ಒಂದು ದೊಡ್ಡ ಶಕ್ತಿಯೇ ಯೇಸುವಿನ ಅವತಾರ. ಯೇಸು ದೇವರು ಭೂಮಿಗೆ ಬಂದದ್ದು. ಆ ಯೇಸುವಿನ ಮೌಲ್ಯಗಳನ್ನು ನಾವು ಪ್ರತಿಪಾದಿಸುವ, ಅದನ್ನು ಜೀವಿಸುವ ಮತ್ತು ಶಾಂತಿ ಸಮಾಧಾನದಿಂದ ನಾವೆಲ್ಲ ಧರ್ಮದವರು ಒಂದೇ ದೇವರ ಮಕ್ಕಳಾಗಿ ಬಾಳುವ ಎಂಬ ಒಂದು ಸಂದೇಶ ನೀಡುತ್ತಾ ನಿಮಗೆಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಕ್ರಿಸ್ತನ ಸಂದೇಶದ ಜೊತೆಗೆ ಈ ಬಾರಿಯ ಕ್ರಿಸ್ಮಸ್ ಅನ್ನುವಂಥದ್ದು ಎಲ್ಲ ಧರ್ಮದವರ ಜೊತೆಯಲ್ಲಿ ಸಂಭ್ರಮವನ್ನು ಕಂಡುಕೊಳ್ಬೇಕನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಎಲ್ಲ ಧರ್ಮದ ಪ್ರತಿಪಾದಕರು ಇರ್ಬೋದು, ಅಥವಾ ಎಲ್ಲ ಧರ್ಮಗಳ ತಿರುಳು ಅನ್ನುವಂಥದ್ದು ಒಂದೇ, ಎಲ್ಲ ಧರ್ಮಗಳಿಗೂ ಕೂಡ ಉದ್ದೇಶ ಅನ್ನುವಂಥದ್ದು ಒಂದೇ ಇತ್ತು, ಅದು ಸಾಮಾಜಿಕ ನ್ಯಾಯ. ಜೊತೆಗೆ ಎಲ್ಲ ಜನಾಂಗಗಳಿರ್ಬೋದು, ಜನರಿರ್ಬೋದು, ಎಲ್ಲರ ಜೊತೆ ಒಂದೇ ರೀತಿಯ ಬದುಕನ್ನು ಕಂಡುಕೊಳ್ಳುವಂಥದ್ದು, ಶಾಂತಿ, ಸಹಬಾಳ್ವೆಯ ಜೀವನ ನಡೆಸುವಂಥದ್ದಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಸೊ ಹಾಗಾಗಿ ಫಾದರ್, ನಿಮಗೆ ಸ್ಪಂದನ ಟಿವಿಯ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದ ಸರ್. ಓಕೆ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಈ ಸಂಭ್ರಮ ಸಡಗರ ಅನ್ನುವಂಥದ್ದು ನಿತ್ಯ ನಿರಂತರ ಆಗಿರಲಿ. ಜೊತೆಯಲ್ಲಿ ಕ್ರಿಸ್ಮಸ್ನ ಸಂದೇಶ ಅನ್ನುವಂಥದ್ದು ನಮ್ಮೆಲ್ಲರ ಜೀವನದಲ್ಲಿ ಒಳಿತಿನ ಪಾಠ ಆಗಿರಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಕ್ಯಾಮರಾಮ್ಯಾನ್ ಶರಣ್ ಮಂಗಳೂರು ಜೊತೆ ಕುಮಾರ್ ವಿಟ್ಲ, ಸ್ಪಂದನ ಟಿವಿ, ಮಂಗಳೂರು.